ಉದ್ಯಮಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿರುವ ಸತ್ತಾರ್ನ ಮನೆಯಲ್ಲಿ ಇವತ್ತು ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಕೃಷ್ಣಾಪುರದಲ್ಲಿರುವಂಥದ್ದು ಸತ್ತಾರ್ನ ಮನೆ 7ನೇ ಬ್ಲಾಕ್ನಲ್ಲಿ. ಸೊ ಅಲ್ಲಿಗೆ ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಸತ್ತಾರ್ನ ಜೊತೆಯಲ್ಲಿ ಶಾಫಿ, ನಂದಾವರ ಮತ್ತು ರಹಮತ್ ಇವರೆಲ್ಲರನ್ನು ಕೂಡ ಕರ್ಕೊಂಡು ಬಂದು ಮನೆಯಲ್ಲಿ ಮಹಜರು ನಡೆಸಿದ್ದಾರೆ. ಈ ಸಂದರ್ಭ ಅಲ್ಲಿ ಜಮಾಯಿಸಿದಂತಹ ಸ್ಥಳೀಯರು ಸತ್ತಾರ್ನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಇಲ್ಲಿ ಉದ್ಯಮಿ ಮುಮ್ತಾಜ್ ಅಲಿ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ, ಇದೊಂದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರುವಂಥದ್ದು. ಅಂದರೆ ಈ ಒಂದು ಹನಿ ಟ್ರ್ಯಾಪ್ನ ಹಿಂದ್ಗಡೆ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಈತನೇ ಸತ್ತಾರ್. ಸೊ ಮುಮ್ತಾಜ್ ಅಲಿ ಅವರು ಸಾಮಾಜಿಕವಾಗಿ ಹಾಗೆಯೇ ಧಾರ್ಮಿಕ ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು, ಉದ್ಯಮಿ ಆಗಿದ್ದರೂ ಕೂಡ ಹಲವರಿಗೆ ನೆರವಿನ ಹಸ್ತವನ್ನು ಕೂಡ ಚಾಚ್ತಾ ಇದ್ದರು. ಇಂತಹ ಒಂದು ವ್ಯಕ್ತಿಯನ್ನು ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಆ ಒಂದು ಕಾರಣದಿಂದಾಗಿಯೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಆಕ್ರೋಶ ಅಲ್ಲಿ ನೆರೆದಿದ್ದಂತಹ ಸ್ಥಳೀಯರಲ್ಲಿ ಕಂಡುಬಂದಿದೆ. ಹಾಗಾಗಿ ಕೃಷ್ಣಾಪುರದ 7ನೇ ಬ್ಲಾಕಿಗೆ ಅಂದರೆ ಸತ್ತಾರ್ನ ಮನೆಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಸ್ಥಳೀಯರು ಸತ್ತಾರ್ನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲಸ ಮಾಡಿ ಹೋಗಿ.